ಅಂಗನವಾಡಿಗಳಲ್ಲಿ ಸ್ವಚ್ಛತೆ, ಪೌಷ್ಟಿಕ ಆಹಾರ ನೀಡುವ ಬಗ್ಗೆ ಗಮನ ಹರಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಡಾ ಜಯಮಾಲಾ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದರು. ಅಂಗನವಾಡಿ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳನ್ನು ತುಂಬಲು ಕ್ರಮ ಕೈಗೊಳ್ಳಲು ಸಚಿವೆ ಸೂಚಿಸಿದ್ದಾರೆ. ಇದೇ ವೇಳೆ ಜಿಲ್ಲೆಯಲ್ಲಿ ಮಾತೃಪೂರ್ಣ ಯೋಜನೆ ಕುರಿತು ಅಧಿಕಾರಿಗಳು ಸಚಿವೆ ಜಯಮಾಲಾ ಅವರಿಗೆ ಗಮನ ಸೆಳೆದರು. ಒಂದು ಬಹಳ ವಿಶಿಷ್ಟವಾದ ಯೋಜನೆ. ಹಾಗೆಯೇ ನಮ್ಮ ತಾಲೂಕಿನಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಇದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ, ನಮ್ಮ ಸ್ತ್ರೀ ಶಕ್ತಿ ಸಭೆಗಳಲ್ಲಿ ಇರ್ಬೋದು, ತಾಯಂದಿರ ಸಭೆಗಳಲ್ಲಿ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಮೀಟಿಂಗ್ಗಳಲ್ಲಿ ಕೂಡ ನಾವು ಇದರ ಬಗ್ಗೆ ಹೆಚ್ಚಿನದಾಗಿ ನಾವು ಅರಿವು ಕಾರ್ಯಕ್ರಮವನ್ನು ಮೂಡಿಸಿದ್ದೇವೆ. ಯಾಕೆ ಈ ಮಾತೃಪೂರ್ಣ ಯೋಜನೆ ಅನ್ನೋದಿದೆ, ಮತ್ತೆ ಇದರಿಂದ ಆಗುವ ಎಲ್ಲ ಪ್ರಯೋಜನಗಳ ಬಗ್ಗೆ, ಅಲ್ಲಿ ಏನೇನು ನಾವು ಕೊಡ್ತಾ ಇದ್ದೇವೆ, ಎಸ್ಪೆಷಲಿ ಇದರಲ್ಲಿರುವ ಮೆನು ಬಗ್ಗೆ, ಮೊಟ್ಟೆ ಇರ್ಬೋದು, ಹಾಲು ಇರ್ಬೋದು, ಚುಕ್ಕಿ ಇರ್ಬೋದು, ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳ ಬಗ್ಗೆ ಎಲ್ಲ ನಾವು ತಿಳಿಸಿ ಹೇಳ್ತಾ ಇದ್ದೇವೆ. ಇನ್ನು ಮಾತೃಪೂರ್ಣ ಯೋಜನೆ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಅದರ ಬಗ್ಗೆ ಮಹಿಳೆಯರಿಗೆ ಮನವರಿಕೆ ಮಾಡಬೇಕಾಗಿದೆ ಎಂದು ಜಯಮಾಲಾ ಅಧಿಕಾರಿಗಳಿಗೆ ಸೂಚಿಸಿದ್ರು. 3 ವರ್ಷದ ಹಿಂದೆನೇ ನಡೀತು. ಯಾವಾಗ ಈ ಮಾತೃಪೂರ್ಣ ಯೋಜನೆಯನ್ನು ತಂದಾಗ 1 ವರ್ಷದಲ್ಲಿ ಟ್ರಯಲ್ ಬೇಸಲ್ಲಿ ನೋಡಿದಾಗ ದಕ್ಷಿಣ ಕನ್ನಡಕ್ಕೆ ಕುಸಲಕ್ಕಿ ಬೇಕು, ಹಾಗೆ ಮಂಡ್ಯ, ಮೈಸೂರು ಈ ಭಾಗಕ್ಕೆ ರಾಗಿ ಬೇಕು, ಹಾಗೆ ಬಯಲುಸೀಮೆಗೆ ಬೇರೆ ಅವರವ್ರು ಕೇಳಿದಂಥ ಆಹಾರ ಪದ್ಧತಿಯನ್ನು, ಇವನ್ ರೊಟ್ಟಿ ಅವ್ರಗಳಿಗೆ ಜೋಳ ಬೇಕು ಅಂದಾಗ ಅದನ್ನೇ ನಾವು ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಜ್ಞಾ ಕೌನ್ಸಿಲಿಂಗ್ನ ಹಿಲ್ಡಾ ರಾಯಪ್ಪನ್ ಮಾತನಾಡಿ, ಹೆತ್ತವರು ಮಕ್ಕಳನ್ನ ಪ್ರೀತಿಯಾಗಿ ಬೆಳೆಸುತ್ತಿದ್ದಾರೆ. ಇದರಿಂದಾಗಿ ಕೌನ್ಸಿಲಿಂಗ್ನಲ್ಲಿ ಮಕ್ಕಳು ಬಾಕಿಯಾಗಲ್ಲ. ಅಲ್ಲದೆ ಯುವ ಜನತೆ ಅಮಲು ಪದಾರ್ಥಕ್ಕೆ ಬಲಿಯಾಗುತ್ತಿದ್ದಾರೆ ಎಂದು ಸಭೆಯ ಗಮನ ಸೆಳೆದರು. ಕೌನ್ಸಿಲಿಂಗ್ ಟ್ರೈನಿಂಗ್ ಇಲ್ಲ. ಕೌನ್ಸಿಲಿಂಗ್ ಟ್ರೈನಿಂಗ್ ಇರುವುದು ಬರೀ ಥಿಯರಿ ಮಾತ್ರ. ಈಗ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡುವಾಗ ನಮ್ಮ ಹತ್ರ ಬೇರೆ ಕೌನ್ಸಿಲರ್ಸ್ ಕುತ್ಕೊಂಡಿರ್ಬೇಕು. ಅವ್ರಿಗೆ ಟ್ರೈನಿಂಗ್ ಕೊಡುವಾಗ ಅವರು ನಾವು ಹೇಗೆ ಕೌನ್ಸಿಲಿಂಗ್ ಮಾಡ್ತೇವೆ ಅದನ್ನು ನಾವು ನೋಡಬೇಕು, ಆ ಕೌಶಲ್ಯಗಳನ್ನು ನಾವು ಕಲ್ತ್ಕೊಳ್ಬೇಕು. ಅಂತ ಅನುಕೂಲ ಮಾಡಿಕೊಡುವಂತ ಟ್ರೈನಿಂಗ್ ಫೆಸಿಲಿಟೀಸ್ ಆಗಬೇಕು. ರಾಜ್ಯ ಸರ್ಕಾರ ಅಮಲು ವ್ಯಸನಿಗಳನ್ನು ಮುಕ್ತರನ್ನಾಗಿ ಮಾಡಲು ಸೂಕ್ತ ಯೋಜನೆಯನ್ನ ಹಮ್ಮಿಕೊಳ್ಳುವ ಚಿಂತನೆ ಇದೆ ಎಂದು ಸಚಿವೆ ತಿಳಿಸಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಐವನ್ ಡಿಸೋಜಾ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಉಪಾಧ್ಯಕ್ಷೆ ಕಸ್ತೂರಿ ಪಂಚ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.